ಹಕುನಾ ಮಟಾಟಾ ಸಂಸ್ಥೆಯ ವತಿಯಿಂದ ಚಾರ್ಲಿ ಆ್ಯಂಡ್ ದಿ ಚಾಕೊಲೇಟ್ ಫ್ಯಾಕ್ಟರಿ ಬ್ರಿಟಿಷ್ ಮಕ್ಕಳ ಕಥೆಯ ರೋಲ್ಡ್ ಡಾಲ್ ಪುಸ್ತಕದ ಕಥೆಯನ್ನು ಆಯ್ಕೆ ಮಾಡಿ 47 ಮಕ್ಕಳಿಂದ ಡ್ರಾಮಾ ಪ್ರದರ್ಶನ ಕಾರ್ಯಕ್ರಮ ಕೊಡಿಯಾಲ್ಬೈಲ್ನ ಕೆನರಾ ಬಾಲಕಿಯರ ಹೈಸ್ಕೂಲ್ನಲ್ಲಿ ನಡೆಯಿತು. ಹಕುನಾ ಮಟಾಟಾ ಸಂಸ್ಥೆ ಒಂದು ಮಕ್ಕಳ ಶಾಲೆಯ ಅವಧಿಯ ನಂತರ ಮಕ್ಕಳು ಮನೋರಂಜನೆಯನ್ನ ಇತರ ಚಟುವಟಿಕೆಯನ್ನ ಮಾಡುವ ಸ್ಥಳವಾಗಿದೆ. ಈ ಸಂಸ್ಥೆಯು 2015 ಅಕ್ಟೋಬರ್ 1ರಂದು ಪ್ರಾರಂಭವಾಗಿದ್ದು, ಅಂಜನಾ ಕಾಮತ್ ರವರು ಈ ಸಂಸ್ಥೆಯನ್ನ ಸ್ಥಾಪಿಸಿದ್ದಾರೆ. ಹಕುನಾ ಮಟಾಟಾ ಅವರು ಅದರಲ್ಲಿ ಥಿಯೇಟರ್ ವರ್ಕ್ಸ್ ವರ್ಕ್ ಶಾಪ್ ಅನ್ನ ಮಕ್ಕಳಿಗಾಗಿಯೇ ಹಮ್ಮಿಕೊಂಡಿದ್ದಾರೆ. ಇದರ 2ನೇ ಪ್ರದರ್ಶನ ಕೆನರಾ ಬಾಲಕಿಯರ ಹೈಸ್ಕೂಲ್ನ ಆಡಿಟೋರಿಯಂನಲ್ಲಿ ನಡೆಯಿತು. ಚಾರ್ಲಿ ಆ್ಯಂಡ್ ದಿ ಚಾಕೊಲೇಟ್ ಫ್ಯಾಕ್ಟರಿ ಬ್ರಿಟಿಷ್ ಮಕ್ಕಳ ಕಥೆಯ ರೋಲ್ಡ್ ಡಾಲ್ ಪುಸ್ತಕದ ಕಥೆಯನ್ನ ಆಯ್ಕೆ ಮಾಡಿ 47 ಮಕ್ಕಳಿಂದ ಡ್ರಾಮಾ ಪ್ರದರ್ಶಿಸಲಾಯಿತು. ಇದಕ್ಕೆ ಭಾರತ್ ಬುಕ್ ಮಾರ್ಕ್ ಪ್ರಾಯೋಜಕತ್ವ ನೀಡಿದ್ದು ವಿಪೋ ನ್ಯೂಸ್ ಸಹಯೋಗದೊಂದಿಗೆ ನಡೆಯಿತು. ಚಾರ್ಲಿ ಆ್ಯಂಡ್ ದಿ ಚಾಕೊಲೇಟ್ ಫ್ಯಾಕ್ಟರಿ ಬ್ರಿಟಿಷ್ ಮಕ್ಕಳ ಕಥೆಯ ರೋಲ್ಡ್ ಡಾಲ್ ಪುಸ್ತಕದ ಕಥೆಯನ್ನ ಆಯ್ಕೆ ಮಾಡಲಾಗಿದ್ದು, ನೃತ್ಯವನ್ನ ಮಿಸ್ ರಬೀನಾ, ವೋಕಲ್ ತರಬೇತಿಯನ್ನ ಆಶಾ ಡಿಸೋಜಾ ನೀಡಿದ್ದು, ಜಾಯ್ ರಜ್ವೀನಾ ಮಕ್ಕಳಿಗೆ ಸಂಗೀತ ತರಬೇತಿಯನ್ನ ನೀಡಿದ್ದಾರೆ. ಈ ಕಥೆಯನ್ನ ರಜನಿ ಲೋಬೋ ಪತ್ರಾವೋ ನಿರ್ದೇಶಿಸಿದ್ದು, ಶರಣ್ ಪಿಂಟೋ ನಿರ್ಮಾಣದಲ್ಲಿ ಡ್ರಾಮಾ ಮೂಡಿಬಂದಿದೆ. Welcome, my little children. Welcome to my chocolate factory. I am Willy Wonka, and I shake you warmly by the hand. I am Augustus. If you're not greedy, you will go far. You will live in happiness too, like Green Moon. Chocolate factory in the world after Willy Wonka. As you're about to enter Willy Wonka's chocolate factory, if you find some of his secret recipes, give them to us. ಹಕುನಾ ಮಟಾಟಾ ಸಂಸ್ಥೆಯಲ್ಲಿ 3 ರಿಂದ 12 ವರ್ಷದೊಳಗಿನ ಮಕ್ಕಳಿಗೆ ಪ್ರವೇಶ ಕಲ್ಪಿಸಿದ್ದು, ಅಂಜನಾ ಕಾಮತ್ ನರ್ಸರಿ ಟೀಚರ್ ಟ್ರೈನಿಂಗ್ ಮತ್ತು ಮಾಸ್ಟರ್ಸ್ ಇನ್ ಚೈಲ್ಡ್ ಮೆಂಟಲ್ ಹೆಲ್ತ್ ಇವರಿಗೆ ಸಹಾಯಕರಾಗಿ ಗ್ಲೋರಿಯಾ ವೇಗಸ್, ನೇಹಾ ಕಾರೆ, ವಂದಿತಾ ಪೈ, ವಿನಯ್ ಡಿಸೋಜಾ, ಆಶಾ ಮಿನೇಜಸ್ ಜೊತೆಗಿದ್ರು. ಶರಸಾಲಿಯನ್ ವಿಪೋ ನ್ಯೂಸ್ 24/7 ಮಂಗಳೂರು.